ಇತ್ತೀಚೆಗೆ ನೀವು ಬೆಂಗಳೂರಿನಲ್ಲಿ ಜಾಂಬಿ ಡ್ರಗ್ಸ್ ಗಳ ಕಾಟ ಅಂತ ಒಂದು ಇದನ್ನ ಕೇಳಿರ್ಬೋದು. ಇದು ಈಗಾಗಲೇ ಸುಳ್ಳು ಸುದ್ದಿ ಅನ್ನುವುದನ್ನ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು, ಪೊಲೀಸ್ ಇಲಾಖೆ ಒಂದು ಸ್ಪಷ್ಟೀಕರಣವನ್ನ ನೀಡಿದೆ. ಒಬ್ಬ ಮನೋವೈದ್ಯನಾಗಿ ನಾನು ಈ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಮೆರಿಕದ ಫಿಲಾಡೆಲ್ಫಿಯಾದಲ್ಲಿ ಇದು 2016ರಲ್ಲಿ ಮೊಟ್ಟ ಮೊದಲಿಗೆ ಉಪಯೋಗಿಸಿದಂಥದ್ದು ಈ ಝೈಲಜಿನ್ ಅನ್ನುವಂಥದ್ದು. ಇದು ವೆಟರ್ನರಿ ಡ್ರಗ್. ಇದು ಪ್ರಾಣಿಗಳಿಗೆ ಅರಿವಳಿಕೆ ಕೊಡುವುದಕ್ಕಾಗಿ ಉಪಯೋಗಿಸುವ ಒಂದು ಡ್ರಗ್ ಆಗಿದೆ ಝೈಲಜಿನ್ ಅಂತ. ಇದು ಮನುಷ್ಯರು ಉಪಯೋಗಿಸಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ಈ ಮನುಷ್ಯರಿಗೆ ಚರ್ಮದಲ್ಲಿ ಭಯಾನಕ ಗಾಯಗಳಾಗುತ್ತಾ ಇದ್ದದ್ದು, ಹಾಗೂ ಈ ಮನುಷ್ಯರು ಒಂದು ರೀತಿಯಲ್ಲಿ ಒಂದು ಸ್ಟ್ಯಾಚ್ಯೂ ತರ ಗಂಟೆಗಟ್ಟಲೆ ನಿಲ್ಲುವಂಥದ್ದು, ಇದನ್ನ ಗಮನಿಸಿ ಇದನ್ನ ಜಾಂಬಿ ಡ್ರಗ್ಸ್ ಅಂತ ಕರೀತಾ ಇದ್ರು. ಆದ್ರೆ ಇದು ಭಾರತ ದೇಶದಲ್ಲಿ ಇಷ್ಟರವರೆಗೆ ಎಲ್ಲಿಯೂ ಪ್ರೂವ್ ಆಗಿಲ್ಲ. ಈ ವೈರಲ್ ಆದ ವಿಡಿಯೋಗಳು ಒಂದು ಬೆಂಗಳೂರಿದು, ಹಾಗೆ ಅದಕ್ಕೂ ಮುಂಚೆ ಒಂದು ಚಂಡೀಗಢದಲ್ಲಿ ಈ ಝೊಮ್ಯಾಟೊ, ಸ್ವಿಗ್ಗಿ ಇದು ಮಾಡುವಂತ ಒಬ್ಬ ಯುವಕ ಇದನ್ನ ಕನ್ಸ್ಯೂಮ್ ಮಾಡದ ಅಂತ ಎಲ್ಲ ಸುಳ್ಳು ಸುಳ್ಳು ಇದು ಬಂದಿತ್ತು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸುಳ್ಳು ಸುದ್ದಿಗಳು ನಮ್ಮ ದೇಶದಲ್ಲಿ ಬಹಳ ಫಾಸ್ಟ್ ಆಗಿ ಹರಡುತ್ತೆ. ವೈಜ್ಞಾನಿಕ ವಿಷಯಗಳು ಅಥವಾ ನಿಜವಾದ ಸಮಸ್ಯೆಗಳು ಹಬ್ಬುವುದಿಲ್ಲ. ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ತರ ಝೈಲಜಿನ್ ಅನ್ನುವಂತ ಡ್ರಗ್ ಇದು ಭಾರತ ದೇಶದಲ್ಲಿ ಎಲ್ಲಿಯೂ ಅವೈಲೇಬಲ್ ಆಗಿಲ್ಲ. ಇದು ಒಂದು ಅಪ್ಪಟ ಸುಳ್ಳು ಸುದ್ದಿ. ಮತ್ತೆ ನೀವು ಇನ್ನೊಂದೇನು ತಿಳ್ಕೊಳ್ಬೇಕು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಸ್ಟ್ಯಾಚ್ಯೂ ತರ ನಿಂತಿದ್ದಾರೆ ಅಂದ್ರೆ ಹಲವಾರು ಕಾರಣಗಳಿರುತ್ತೆ. ಒಮ್ಮೊಮ್ಮೆ ಇದು ನೀವು ನೋಡಿರ್ಬೋದು, ಅದು ಕೇವಲ 30 ಸೆಕೆಂಡಿನ ವಿಡಿಯೋ. ಒಬ್ಬ ವ್ಯಕ್ತಿ ಸಡನ್ ಆಗಿ ಆತರ ನಿಂತಿದ್ದಾನೆ ಅನ್ನುವಾಗ ಹೀಟ್ ಸ್ಟ್ರೋಕ್, ಈಗ ಬಹಳ ಬಿಸಿಲಿದೆ ಅದರಿಂದ ಆಗಿರ್ಬೋದು, ಇಲ್ಲವೇ ಹೈಪೋಗ್ಲೈಸಿಮಿಯಾ ಅಂತಾರೆ, ಶುಗರ್ ಕಡಿಮೆ ಆಗೋದ್ರಿಂದ ಇರ್ಬೋದು, ಇಲ್ಲದಿದ್ರೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ಸ್ ಅಂತ ಹೇಳ್ತಾರೆ, ಸಡನ್ ಆಗಿ ಒಂದು ಸ್ಟ್ರೋಕ್ ತರ ಸ್ವಲ್ಪ ಅಲ್ಪ ಸಮಯಕ್ಕೆ ಆಗಿ ಸರಿ ಹೋಗುವಂಥದ್ದು, ಇಂಥದೆಲ್ಲ ಇರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಸನ್ನಿವೇಶಗಳನ್ನು ಗಮನಿಸಿದಾಗ ಅದನ್ನು ವಿಡಿಯೋ ಮಾಡೋದಕ್ಕಿಂತ ಅವ್ರಿಗೆ ಏನಾದರೂ ಸಹಾಯ ಮಾಡ್ಲಿಕ್ಕೆ ಆಗತ್ತಾ ನೋಡುವ ಅನ್ನೋದನ್ನ ನಾನು ಜನಸಾಮಾನ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೆಯೇ ನಾನು ತಿಳಿಸುವುದೇನೆಂದ್ರೆ, ನಮ್ಮಲ್ಲಿ ಬೇರೆ ಡ್ರಗ್ಸ್ಗಳು ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಯುವ ಜನರಿಗೆ ಉಂಟು ಮಾಡ್ತಾ ಇದೆ. ಈಗ ಗಾಂಜಾ ಸೇವನೆಯಿಂದಾಗಿ ಹಲವು ಯುವಕರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಹಲವು ಜನ ಸ್ಪೀಡ್ ಆಗಿ ಗಾಡಿ ಓಡಿಸಿ ಸಡನ್ ಆಗಿ ಬ್ರೇಕ್ ಹಾಕೋ ಬದಲು ಆಕ್ಸಲರೇಟರ್ ಹಾಕಿ ಅದರಿಂದಾಗಿ ಆಕ್ಸಿಡೆಂಟ್ ಗಳನ್ನ ಮಾಡ್ಕೊಂಡಿದ್ದಾರೆ. ಗಾಂಜಾ, ಅಫೀಮು, ಹಾಗೆ ನಿದ್ರೆ ಮಾತ್ರೆಗಳು, ಈ ತರದ ಬೇಕಾದಷ್ಟು ಡ್ರಗ್ಸ್ ನಮ್ಮ ಯುವಜನರ ತಲೆಯನ್ನ ಹಾಳು ಮಾಡ್ತಾ ಇದೆ. ಇದನ್ನ ಸರಿಪಡಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡುವ ಹೊರತು ಸುಮ್ಮನೆ ಈ ತರದ ಈ ಜಾಂಬಿ ಡ್ರಗ್ಸ್ ಅದು ಇದು ಅಂತ ಹೇಳಿ ಅದರ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ನಮ್ಮ ಜನರಲ್ಲಿ ಭಯವನ್ನ ಉಂಟು ಮಾಡುವುದು ಬೇಡ. ಇದು ನಾನು ಈ ವಿಷಯವನ್ನ ಯಾಕೆ ಹಂಚಿಕೊಳ್ತಾ ಇದ್ದೇನೆಂದ್ರೆ, ಕಳೆದ ಒಂದು ವಾರದಲ್ಲಿ ಸುಮಾರು 5-6 ಜನ ನನಗೆ ಫೋನ್ ಮಾಡಿದ್ರು, ಈ ಜಾಂಬಿ ಡ್ರಗ್ ಅನ್ನೋದು ನಿಜಾನ, ಇದು ಬಂದ್ಬಿಟ್ರೆ ಇನ್ನು ನಮ್ಮ ಗತಿ ಏನು ಅಂತ. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋವನ್ನ ಮಾಡೋಣ ಅಂತ ಅನ್ಕೊಂಡೆ. ಒಟ್ಟಿನಲ್ಲಿ ನಮ್ಗೆ ಇವತ್ತು ನಾನು ನಿಮ್ಗೆ ನಾವು ಯೋಚನೆ ಮಾಡಬೇಕಾದಂತ ಮುಖ್ಯವಾದ ಒಂದು ಇದು ಏನಂದ್ರೆ, ಈ ಇತರ ಡ್ರಗ್ಸ್ಗಳು, ಗಾಂಜಾ, ಅಫೀಮು, MDMA ಇದು ನಮ್ಮ ಯುವಕರಿಗೆ ತಲುಪದಂತೆ, ಅಥವಾ ಇದನ್ನ ಉಪಯೋಗಿಸ್ತಾ ಇರುವಂತಹ ಯುವಕರು ಇದರಿಂದ ಹೊರಗೆ ಬರಲಿಕ್ಕೆ ನಾವು ಏನು ಸಹಾಯ ಮಾಡಬೇಕು ಅದನ್ನು ಮಾಡುವ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.